ಭಾಳ ಅದ್ಭುತವಾದ ಸಿನಿಮಾ ಟೋಬಿ. ನಾನು ನಿರೀಕ್ಷೆ ಇಟ್ಕೊಂಡಿದ್ದೆ ಈ ರೀತಿ ಇರ್ಬೋದು ಅಂಥೇಳಿ, ಬಟ್ ಆ ನಿರೀಕ್ಷೆಗಿಂತಲೂ ಮೀರಿ ಈ ಸಿನಿಮಾವನ್ನು ಮಾಡಿದ್ದಾರೆ. ರಾಜ್ಬಿ ಶೆಟ್ಟಿ ಇನ್ನು ಹಲವು ವರ್ಷಗಳ ಕಾಲ ಟೋಬಿಯಾಗಿ ನಮ್ಮ ಮುಂದೆ ನಿಲ್ತಾರೆ. ಟೋಬಿ ಬಿಟ್ಟು ನಾವು ಹೊರಗೆ ಹೋಗಬೇಕಾದ್ರೆ ನಮ್ಮ ಸುತ್ತ ಎಲ್ಲೋ ಒಂದಷ್ಟು ಜನ ಟೋಬಿ ಇದ್ದಾರೆ. ಇಡೀ ಆ ಟೋಬಿ ಜೊತೆಗಿರುವಂಥ ಎಲ್ಲ ಕ್ಯಾರೆಕ್ಟರ್ಗಳು ನಮ್ಮ ಸುತ್ತಮುತ್ತ ಇದ್ದಾರೆ, ನಮ್ಮ ಸಮಾಜದಲ್ಲಿದ್ದಾರೆ ಅಂತ ಅನಿಸುತ್ತೆ. ಅದ್ಭುತ ಸಿನಿಮಾ, ಸೂಪರ್ ಆಗಿತ್ತು. ನಾನು ಒಂದು ಸಣ್ಣ ರೋಲ್ ಮಾಡಿದ್ದೇನೆ. ಇನ್ನೊಂದು ಖುಷಿ ಅಂದರೆ ನನ್ನ ಮಗಳು ರೋಲ್ ಮಾಡಿದ್ದಾಳೆ. ತುಂಬ ಒಳ್ಳೆಯದಿತ್ತು. ಫ್ಯಾಮಿಲಿ ನೋಡುವಂಥದ್ದೇ ಫಿಲ್ಮು. ಯಾಕೆಂದರೆ ಏನು ಹೇಳಬೇಕಂತಲೂ ಗೊತ್ತಾಗ್ತಾ ಇಲ್ಲ, ಅಷ್ಟು ಖುಷಿ ಆಗ್ತಾಯಿದೆ. ಆಲ್ ದ ಬೆಸ್ಟ್ ಟೋಬಿ. ಚೆನ್ನಾಗಿದೆ, ತುಂಬ ಎಲ್ಲರೂ ಫ್ಯಾಮಿಲಿ ಬಂದು ನೋಡ್ಬೋದು. ಅಷ್ಟು ಚೆನ್ನಾಗಿದೆ ಮತ್ತು ತುಂಬ ಸೈಲೆಂಟಾಗಿ ಆ್ಯಂಡ್ ನೀಟಾಗಿ ಪ್ರೆಸೆಂಟ್ ಮಾಡಿದ್ದಾರೆ. ಸೊ ಆಲ್ ದ ಬೆಸ್ಟ್. ಚೆನ್ನಾಗಿತ್ತು. ನಾನು ತುಂಬ ನಿರೀಕ್ಷೆಯಲ್ಲಿ ಬಂದಿದ್ದೆ. ನಾನು ನಿರೀಕ್ಷೆ ಹುಷಿ ಆಗಲಿಲ್ಲ, ಸತ್ಯ ಆಗಿದೆ. ರಾಜ್ ಶೆಟ್ಟಿ ಅವರ ಅಭಿನಯ ಅಂತೂ ಇನ್ನೂ ನನ್ನ ಕಣ್ಮುಂದೆ ರಾರಾಜಿಸ್ತಿದೆ. ಅಷ್ಟು ಚೆನ್ನಾಗಿದೆ ಸಿನಿಮಾ. ಅದಕ್ಕೆ ಎಲ್ಲಕ್ಕಿಂತ ಮುಖ್ಯವಾಗಿ ಅದರಲ್ಲಿ ಒಂದು ಚಿಕ್ಕ ಪಾತ್ರ ಮಾಡಿದೆ ಅಂತ ನನಗೆ ಇನ್ನೂ ತುಂಬ ಖುಷಿ ಆಗ್ತಾಯಿದೆ. ಸಿನಿಮಾ ಬಗ್ಗೆ ಪೂರ್ತಿಯಾಗಿ ಹೇಳಿದರೆ ಜನ ಬರಬೇಕು ತಾನೆ, ಆದರೂ ತುಂಬ ಖುಷಿ ಕೊಟ್ಟಿದೆ. ಟೋಬಿ ನಮ್ಮ ಇದರಲ್ಲಿ ನಿಂತು ಬಿಟ್ಟಿದೆ, ಅಷ್ಟು ಚೆನ್ನಾಗಿದೆ ಅವರ ಅಭಿನಯ. ಪ್ರತಿಯೊಬ್ಬರು ಕೂಡ ಅಷ್ಟು ಚೆನ್ನಾಗಿ ಅಭಿನಯ ಮಾಡಿದ್ದಾರೆ. ತುಂಬ ಸೈಲೆಂಟಾಗಿತ್ತು ಚಿತ್ರಮಂದಿರ. ಕೊನೆಯಲ್ಲಿ ಆ ಚಪ್ಪಾಳೆ ನಿಜವಾಗಿಯೂ ಕೂತು ಬಿಟ್ಟಿದೆ ಸಿನಿಮಾ. ತುಂಬ ಇದಕ್ಕಿಂತ ಹೆಚ್ಚಿಗೆ ಏನು ಹೇಳಲಿಕ್ಕಾಗೋದಿಲ್ಲ. ನಾನು ಒಂದೇ ಹೇಳ್ತಾ ಇದ್ದೀನಿ, ಒಬ್ಬ ಕಲಾವಿದನಾಗಿ ಎಲ್ಲ ಅಭಿಮಾನಿಗಳು ಕೂಡ ಚಿತ್ರಮಂದಿರಕ್ಕೆ ಬಂದು ಸಿನಿಮಾ ನೋಡಿ, ಅವರನ್ನು ಹರಿಸಿ, ನಮ್ಮ ತಂಡವನ್ನು ಹರಿಸಿ. ನಿಮಗೂ ಅಷ್ಟೇ, ಮಾಧ್ಯಮದವರಿಗೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು, ಬಾಯ್. ತುಂಬ ಚೆನ್ನಾಗಿದೆ ಮೂವಿ. ಎಲ್ಲರೂ ನೋಡಿದವರು, ಟೀಸರ್ ಎಲ್ಲ ನೋಡಿದವರು ಗರುಡ ಗಮನ ಸೇಮ್ ಆಗಿರ್ಬೋದು ಅಂತ ಎಲ್ಲ ಅಂದ್ಕೊಂಡಿದ್ರು. ಬಟ್ ಅದಿಲ್ಲ, ಬೇರೆಯೇ ವ್ಯತ್ಯಾಸನೇ ಇದೆ. ಅವರ 3 ಮೂವಿಗಳು ಬೇರೆ ಬೇರೆ ಥರ ಬಂದಿದೆ. ಇದು ಮತ್ತೊಂದು ಡಿಫ್ರೆಂಟ್ ಮೂವಿ. ಎಲ್ಲರೂ ನೋಡಬೇಕಂತ ಮೂವಿ ಚೆನ್ನಾಗಿ ಬಂದಿದೆ. ಥ್ಯಾಂಕ್ ಯು. ಇಲ್ಲ, ಸ್ಪೆಷಲ್ ಮೂಮೆಂಟ್ ಬಂದು ನೋಡಲೇಬೇಕಾದಂಥ ಸಿನಿಮಾ. ಒಳ್ಳೆ ರೀತಿಯಲ್ಲಿ ಬಂದಿದೆ. ಥ್ಯಾಂಕ್ ಯು.